ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಗುರುವಾರ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಶುಕ್ರವಾರ ರಥವೀದಿಯಲ್ಲಿ ವಿಟ್ಲ ಪಿಂಡಿ ಮಹೋತ್ಸವ ನಡೆಯಲಿದ್ದು ಪೂರ್ವ ಸಿದ್ಧತೆ ನಡೆಯುತ್ತಿದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಹೇಳಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಸೆಪ್ಟೆಂಬರ್ 21ರವರೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ. ಮಠವು ಈ ಹಿಂದಿನ ಕೋವಿಡ್-19 ಸೂಚನೆಯನ್ನೇ ಪಾಲಿಸಬೇಕಾಗುತ್ತದೆ. ವಿಟ್ಲ ಪಿಂಡಿ ಆಚರಣೆಗೆ 100 ಜನ ಸೇರುವುದಕ್ಕೆ ಅವಕಾಶವೂ ಇಲ್ಲ. ಈ ವಿಚಾರ ಬಗ್ಗೆ ಕೃಷ್ಣ ಮಠದ ಪರ್ಯಾಯ ಸ್ವಾಮೀಜಿ ಜೊತೆ ಮಾತನಾಡಿದ್ದೇನೆ. ಕೃಷ್ಣ ಜನ್ಮಾಷ್ಟಮಿ ವಿಟ್ಲ ಪಿಂಡಿ ಆಚರಣೆಯಲ್ಲಿ ಸಾರ್ವಜನಿಕರಿಗೆ ಭಾಗಿಯಾಗುವ ಅವಕಾಶ ಇಲ್ಲ. ಸರ್ಕಾರದ ನಿಯಮವನ್ನ ಪಾಲಿಸುವುದಾಗಿ ಸ್ವಾಮೀಜಿ ಕೂಡ ಒಪ್ಪಿಕೊಂಡಿದ್ದಾರೆ. ಸಾಂಪ್ರದಾಯಿಕ ರೀತಿಯಲ್ಲಿ ಅಷ್ಟಮಿ ಮತ್ತು ವಿಟ್ಲ ಪಿಂಡಿ ಆಚರಣೆ ನಡೆಯುತ್ತದೆ. ಕೃಷ್ಣ ಮಠಕ್ಕೆ ಬರುವ ಸಾರ್ವಜನಿಕ ರಸ್ತೆಗಳನ್ನ ಬಂದ್ ಮಾಡುತ್ತಿದ್ದೇವೆ. ಅಷ್ಟಮಿ ಮತ್ತು ವಿಟ್ಲ ಪಿಂಡಿಯಂದು ಯಾವುದೇ ವೇಷಗಳಿಗೆ ಕೂಡ ಈ ಬಾರಿ ಅವಕಾಶ ಇಲ್ಲ. ಮಠದ ಸಿಬ್ಬಂದಿ ಮೊಸರು ಕುಡಿಕೆಯನ್ನ ಸಾಂಪ್ರದಾಯಿಕವಾಗಿ ನಡೆಸುತ್ತಾರೆ. ಸಾರ್ವಜನಿಕರಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶವಿಲ್ಲ ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಯಾವುದೇ ಕಾರ್ಯಕ್ರಮಗಳಾಗಲಿ 21ರ ನಂತರ ಸರ್ಕಾರ 100 ಜನ ಸೇರಿ ಮಾಡಲಿಕ್ಕೆ ಅಂತ ಅವಕಾಶವನ್ನು ಕೊಟ್ಟಿದೆ. ಈಗ ಹೊಸ ನಮ್ಮ ಗೈಡ್ಲೈನ್ ಅಲ್ಲಿ ಸೆಪ್ಟೆಂಬರ್ 21ರಿಂದ ರಾಜಕೀಯ ಪ್ರೋಗ್ರಾಮ್ ಇರ್ಬೋದು, ಧಾರ್ಮಿಕ ಪ್ರೋಗ್ರಾಮ್ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಎಲ್ಲ 100 ಜನರು ಸೇರಿ ಮಾಡಲಿಕ್ಕಿದೆ ಅಂತ ಇದೆ. ಇದು 9, 10 ಮತ್ತು 11ಕ್ಕೆ ಇರೋದ್ರಿಂದ ಆ ಗೈಡ್ಲೈನ್ ಅನ್ವಯಿಸೋದಿಲ್ಲ, ಮೊದಲಿನ ಗೈಡ್ಲೈನೇ ಅನ್ವಯಿಸುತ್ತೆ. ಹಾಗಾಗಿ ಈಗಾಗಲೇ ನಾನು ಪರ್ಯಾಯ ಸ್ವಾಮೀಜಿಯವರ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ಅವ್ರ ಜೊತೆ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದೇನೆ. ಹಾಗಾಗಿ ಸರ್ಕಾರದ ಆದೇಶ ಪಾಲನೆ ಮಾಡುವಂಥದ್ದು ಕೃಷ್ಣ ಮಠಕ್ಕೂ ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ ಅವರು. ಆದ್ರಿಂದ ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ಸಾಂಪ್ರದಾಯಿಕವಾಗಿ ಏನು ನಡಿಬೇಕೋ ಅದು ಉತ್ಸವನ ವಿಟ್ಲ ಪಿಂಡಿ ಅದೇನಿದೆ ನಡೆಯುತ್ತೆ. ವಿಟ್ಲ ಪಿಂಡಿ ರಥಬೀದಿಯಲ್ಲಿ ಆಗುವಂತದ್ದು ಅಲ್ಲೇ ಸಾರ್ವಜನಿಕರು ಸಾರ್ವಜನಿಕಿಲ್ಲ. ಅದನ್ನ ಈಗಾಗಲೇ ನಾವು SP ಅವರು ನಾವು ಮಾತಾಡ್ತೀವಿ. ಎಲ್ಲ ಕಡೆಗೆ ಸಾರ್ವಜನಿಕರು ಬರುವಂತ ದಾರಿಗಳನ್ನ ಬಂದ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ವೇಷಗಳು ಇರೋದಿಲ್ಲ. ಸಾಂಪ್ರದಾಯಿಕವಾಗಿ ಏನು ಆಗ್ಬೇಕಿದೆ ಮೊಸರು ಕುಡಿಕೆ ಹೊಡೆಯುವಂತ ಮಾತ್ರ ಅಲ್ಲಿ ದೇವಸ್ಥಾನ ಮಠದವರೇ ಮಾತ್ರ ಮಾಡ್ತಾರೆ, ಸಾರ್ವಜನಿಕರು ಸೇರ್ಲಿಕ್ಕಿಲ್ಲ.